ನನ್ನ ತುಂಬ ಇಷ್ಟದ ಮತ್ತು ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ರುಚಿಯಾಗಿರುವಂತಹ ಟೊಮೆಟೊ ಆಮ್ಲೆಟನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಒಂದ್ಸರಿ ರೆಸಿಪಿ ಟ್ರೈ ಮಾಡಿದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ರೆಸಿಪಿನ ಟ್ರೈ ಮಾಡಿ ಒಂದ್ಸರಿ, ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸ್ಪೆಷಲ್ ಆಗಿರುವಂತಹ ಟೊಮೆಟೊ ಆಮ್ಲೆಟನ್ನು ಮಾಡಲಿಕ್ಕೆ ನಾನು ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಒಂದೆರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ತುಂಡು ಶುಂಠಿ ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ಹಾಕಬೇಕು. ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಚಿಟಿಕೆಯಷ್ಟು ಅರಶಿನ ಜಾಸ್ತಿ ಬೇಡ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 4 ಮೊಟ್ಟೆನ ಒಡೆದ್ಕೊಂಡು ಹಾಕೊತಾ ಇದ್ದೇನೆ. ಇದು ಆ್ಯಕ್ಚುಲಾಗಿ ನಾನು ಹೇಳಿರುವಂಥದ್ದು ಇಂಗ್ರೀಡಿಯೆಂಟ್ಸ್. 4 ಮೊಟ್ಟೆಗೆ ನೀಟಾಗಿ ಹಾಕ್ಕೊಂಡು ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ಎಷ್ಟು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಸೂಪರಾಗಿ ಆಮ್ಲೆಟ್ ಬರುತ್ತೆ. ನಿಮಗೆ ಒಂದು ಸ್ವಲ್ಪ ಅಂತಾರೆ ಬ್ರೆಡ್ ಥರ ಈ ಬನ್ ಬರುತ್ತಲ್ಲ, ಆ ಥರ ಆಗಬೇಕು ಅಂತಂದರೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೊರೆ ಬರಬೇಕು. ಅದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೋಬೇಕು. ಕಮ್ಮಿ ಉರಿಯಲ್ಲೇ ಇಡಿ, ಅಥವಾ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಈ ರೆಡಿ ಮಾಡಿಟ್ಟಿದ್ವಲ್ವ ಮೊಟ್ಟೆಯ ಆಮ್ಲೆಟ್ ಮಿಕ್ಸನ್ನು ಹಾಕೋಬೇಕು. ನಾನೊಂದು 3 ಸೌಟ್ ಹಾಕ್ಕೊತಾ ಇದ್ದೇನೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 4 ಮೊಟ್ಟೆ ಇರೋದ್ರಿಂದ 4 ಸೌಟ್ ಆಗುತ್ತೆ. ಒಂದನ್ನು ಆಮೇಲೆ ಸಪ್ರೇಟಾಗಿ ಮಾಡ್ಕೊತೀನಿ. ಇಷ್ಟು ಮಾಡಲಿಕ್ಕೆ 3 ಸೌಟಷ್ಟು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಇದನ್ನ ನಾವು ನಿಧಾನಕ್ಕೆ ಕಮ್ಮಿ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದು ಸೈಡ್ ಒಂಚೂರು ಬೆಂದಾದ ನಂತರ, ಗಟ್ಟಿಯಾದ ನಂತರ ಮಗುಚಿ ಹಾಕಬೇಕು. ತುಂಬ ಮೆತ್ತಗಿರುವಾಗ ಮಗುಚಿ ಹಾಕಿದರೆ ಕಟ್ಟಾಗುತ್ತೆ. ನೀಟಾಗಿ ಬೆಂದಿದೆ ಅಂತ ನೋಡಿಕೊಂಡು ಮಗುಚಿ ಹಾಕಬೇಕು. ಹಾಗಂತ ಒಂದು ಸೈಡೇ ಜಾಸ್ತಿ ನೀವು ಸುಡ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಕೆಳಗಡೆ ಕರಟಿ ಹೋಗುತ್ತೆ. ಆದ್ದರಿಂದ ನಿಧಾನಕ್ಕೆ ಕಾಯಿಸ್ಕೊಳ್ಳಿ. 2 ಸೈಡನ್ನು ಕೂಡ ನಾನು ಮಗುಚಿ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಅದರಿಂದ 2 ಸೈಡ್ ಕೂಡ ನೀಟಾಗಿ ಬೇಯುತ್ತೆ. ಇಷ್ಟು ನೋಡಿ, ತುಂಬಾ ಸಿಂಪಲ್ ಆಗಿರುವಂಥ, ನೋಡಿದ್ರೇ ಬಾಯಲ್ಲಿ ನೀರುರುತ್ತೆ, ಇವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿರುವಂತಹ ಆಮ್ಲೆಟ್, ಟೊಮೆಟೊ ಆಮ್ಲೆಟ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ, ಟೊಮೆಟೊ, ಮಸಾಲ ಪುಡಿಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಫ್ಲೇವರ್ ಇರುತ್ತೆ. ಮಕ್ಕಳಿಗೆ ಕೂಡ ನಾರ್ಮಲಾಗಿ ಪ್ಲೇನ್ ಆಮ್ಲೆಟ್ ಕೊಡೋಕ್ಕಿಂತ ಒಂದು ಸರಿ ಈ ಥರ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಏನು ಅಂತಂದರೆ ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.